ಸ್ನೇಹಿತರೆ, ಇಡೀ ತುಳುವ ನಾಡಿನ ಧಾರ್ಮಿಕ ಪರಂಪರೆಯನ್ನ ಎತ್ತಿ ಹಿಡಿಯುವ ಮೂಲಕ ಜಗತ್ತಿನಾದ್ಯಂತ ಮೆಚ್ಚುಗೆಯನ್ನ ಗಳಿಸಿ ಲಕ್ಷಾಂತರ ಕಲಾ ರಸಿಕರ ಮನ ಗೆದ್ದಂತಹ ಚಲನಚಿತ್ರ ಕಾಂತಾರ. ಈ ಚಿತ್ರದ ಹಾಡು ವರಹ ರೂಪಂ ಸಂಗೀತಕ್ಕೆ ಬಹಳನೇ ಕಂಟಕ ಬಂದೊದಗಿತ್ತು. ಈ ಹಿನ್ನೆಲೆಯಲ್ಲಿ ಹೊಂಬಾಳೆ ಫಿಲಂ ನಡಿಯಲ್ಲಿ ಮೂಡಿಬಂದಂತಹ ಈ ಚಿತ್ರತಂಡ OTTಯಲ್ಲಿ ಬಿಡುಗಡೆಗೊಳಿಸುವ ಸಂದರ್ಭ ವರಹ ರೂಪಂ ಹಾಡನ್ನ, ಅದರ ಮ್ಯೂಸಿಕ್ ಅನ್ನ ಕೊಂಚ ಬದಲಾಯಿಸಿಕೊಂಡು ಬಿಡುಗಡೆಗೊಳಿಸಿತ್ತು. ಇದು ಎಷ್ಟು ಸಿನಿಪ್ರಿಯರಿಗೆ ಇಷ್ಟವಾಗಿತ್ತು ಗೊತ್ತಿಲ್ಲ, ಆದರೆ ಮೊದಲ ಹಾಡಿನ ಮ್ಯೂಸಿಕ್ಕಿನ ಗುಂಡನ್ನ ಮಾತ್ರ ಮರೆಯಲು ಅಸಾಧ್ಯವಾಯಿತು. ಅದೇ ರೀತಿ ಇದರ ಮೇಲೆ ಇದ್ದಂತಹ ಆರೋಪವನ್ನು ಸಹ ಇತ್ತೀಚೆಗೆ ರದ್ದುಗೊಳಿಸಲಾಗಿದೆ ಎಂಬಂತಹ ಒಂದು ವಿಚಾರ ಕೂಡ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು. ಹಾಗಾದರೆ ಇದರ ಅಸಲಿ ಕಹಾನಿ ಏನು ಎಂಬುದನ್ನು ತಿಳಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ. ಆದರೆ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಲೈಕ್ ಮಾಡಿ. ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. OTTಯಲ್ಲಿ ಬದಲಾಯಿತು ವರಹ ರೂಪಂ ಹಾಡು. ಹೊಸ ಸಾಂಗ್ ಹೇಗಿದೆ ನೋಡಿ. ಎಲ್ಲ ಪ್ಲಾಟ್ಫಾರ್ಮ್ಗಳಿಂದ ವರಹ ರೂಪಂ ಹಾಡನ್ನ ತೆಗೆಯಲಾಗಿದೆ. ಈಗ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಸಹ ಆಗಿದೆ. ಪ್ರೈಮ್ನಲ್ಲಿ ಪ್ರಸಾರ ಕಂಡಂತಹ ವರ್ಷನ್ನಲ್ಲಿ ಹಾಡಿನ ಟೋನ್ ಸಹ ಬದಲಾಗಿದೆ. ಕಾಂತಾರ ಚಿತ್ರದ ವರಹ ರೂಪಂ ಹಾಡು ವಿವಾದದಿಂದ ಸಮಸ್ಯೆ ಎದುರಿಸಿತ್ತು. ಕೇರಳದ ಸ್ಥಳೀಯ ನ್ಯಾಯಾಲಯ ಈ ಹಾಡನ್ನ ಪ್ರಸಾರ ಮಾಡದಂತೆ ತಡೆ ನೀಡಿತ್ತು. ಇದನ್ನು ಪ್ರಶ್ನಿಸಿ ಹೊಂಬಾಳೆ ಫಿಲಮ್ಸ್ ಕೇರಳ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿತ್ತು. ಆದರೆ ಇದನ್ನು ಹೈಕೋರ್ಟ್ ರದ್ದು ಮಾಡಿ ಆದೇಶ ನೀಡಿದೆ. ಇದರಿಂದ ಚಿತ್ರಕ್ಕೆ ಹಿನ್ನಡೆಯೂ ಆಗಿದೆ. ಈ ಕಾರಣದಿಂದ ಹಾಡಿನ ಟ್ಯೂನ್ ಬದಲಿಸಲಾಗಿದೆ. ವರಹ ರೂಪಂ ಹಾಡು ಕಾಂತಾರ ಕ್ಲೈಮ್ಯಾಕ್ಸ್ನಲ್ಲಿ ಬರುತ್ತದೆ. ಈ ಸಾಂಗ್ ಸಾಕಷ್ಟು ಗಮನ ಸೆಳೆದಿತ್ತು. ಹಾಡನ್ನ ಕೇಳಿ ಎಲ್ಲರೂ ಥ್ರಿಲ್ ಆಗಿದ್ದರು. ಸಿನಿಮಾ ರಿಲೀಸ್ ಆದ ಕೆಲ ವಾರಗಳ ನಂತರದಲ್ಲಿ ತೈಕುಡಂ ಬ್ರಿಡ್ಜ್ ಕೇಸ್ ದಾಖಲು ಮಾಡಿತ್ತು. ಕೋರ್ಟ್ನಲ್ಲಿ ಕೇಸ್ ಅವರ ಪರವಾಗಿಯೂ ಆಯಿತು. ಈ ಕಾರಣದಿಂದ ಎಲ್ಲ ಪ್ಲಾಟ್ಫಾರ್ಮ್ಗಳಿಂದ ಹಾಡನ್ನ ತೆಗೆಯಲಾಯಿತು. ಈಗ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿದೆ. ಪ್ರೈಮ್ನಲ್ಲಿ ಪ್ರಸಾರ ಕಂಡಂತಹ ವರ್ಷನ್ನಲ್ಲಿ ಹಾಡಿನ ಟೋನ್ ಸಹ ಬದಲಿಸಲಾಗಿದೆ. ಇನ್ನು ವರಹ ರೂಪಂ ಹಾಡಿನ ಟೋನ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಲಾಗಿದ್ದು, ಇದನ್ನ ಕೇಳಿ ಪ್ರೇಕ್ಷಕರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರು ಈ ಹಾಡನ್ನ ಮೆಚ್ಚಿಕೊಂಡ್ರೆ, ಇನ್ನು ಕೆಲವರು ಹೊಸ ಹಾಡಿನ ಬಗ್ಗೆ ಅಪಸ್ವರ ತೆಗೆದಿದ್ದಾರೆ. ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸ್ ವಿಚಾರದಲ್ಲಿ ಹೊಂಬಾಳೆ ಫಿಲಮ್ಸ್ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನ ಮಾತ್ರ ಇಲ್ಲಿ ಕಾದು ನೋಡಬೇಕಿದೆ. ವರಹ ರೂಪಂ ಹಾಡನ್ನ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಹಾಗೂ ಹೊಂಬಾಳೆ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಲಿತ್ತು. ಹೊಂಬಾಳೆ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಿಂದ ಹಳೆಯ ಹಾಡನ್ನ ಇದೀಗ ಡಿಲೀಟ್ ಸಹ ಮಾಡಲಾಗಿದೆ. ಹೊಸ ಹಾಡು ಯಾವಾಗ ಅಪ್ಲೋಡ್ ಆಗುತ್ತೆ ಎಂಬುದನ್ನ ಮಾತ್ರ ಕಾದು ನೋಡಬೇಕಿದೆ. ಅಧೀನ ನ್ಯಾಯಾಲಯಗಳು ಹೊರಡಿಸಿದಂತಹ ಎಲ್ಲ ಆದೇಶಗಳಲ್ಲಿ ನಾವು ಮಧ್ಯಪ್ರವೇಶಿಸಬಾರದು. ಹಾಗೆ ಮಾಡಿದರೆ ಅಧೀನ ನ್ಯಾಯಾಲಯಗಳು ಬಲಗುಂದಿದಂತೆ ಆಗುತ್ತವೆ. ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯಲ್ಲಿ ಮಧ್ಯಪ್ರವೇಶಿಸಿದರೆ ಅರ್ಜಿದಾರರ ಶಾಸನಬದ್ಧ ಹಕ್ಕುಗಳಿಗೆ ಚ್ಯುತಿ ಆಗುತ್ತದೆ. ಎಲ್ಲ ಮೇಲ್ಮನವಿಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ಕೋರ್ಟ್ನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಲಿದೆ ಎಂದು ಇದೀಗ ಕೇರಳ ಹೈಕೋರ್ಟ್ ಅಭಿಪ್ರಾಯಿಸಿದೆ. ಇನ್ನು ಕಾಂತಾರ ಸಿನಿಮಾದ ವರಹ ರೂಪಂ ಹಾಡು ವಿವಾದದ ಕೇಂದ್ರ ಬಿಂದುವಾಗಿದ್ದು, ಹಾಡಿನ ಟ್ಯೂನ್ ಮೇಲೆ ಕೃತಿ ಚೌರ್ಯದ ಆರೋಪ ಹೊರಿಸಲಾಗಿತ್ತು. ಮಲಯಾಳಂನ ಖ್ಯಾತ ಮ್ಯೂಸಿಕ್ ಬ್ಯಾಂಡ್ ತೈಕುಡಂ ಬ್ರಿಡ್ಜ್ ಕೋರ್ಟ್ ಮೆಟ್ಟಿಲೇರಿತ್ತು. ಕೇರಳದ ಕೋಝಿಕೋಡು ಹಾಗೂ ಪಾಲಕ್ಕಾಡ್ ಜಿಲ್ಲಾ ನ್ಯಾಯಾಲಯಗಳು ಅರ್ಜಿ ವಿಚಾರಣೆಯನ್ನ ನಡೆಸಿ ಹಾಡನ್ನ ಒಪ್ಪಿಗೆ ಇಲ್ಲದೆ ಪ್ರಸಾರ ಮಾಡಬಾರದು ಅಂತ ಹೇಳಿ ಆದೇಶ ನೀಡಿತ್ತು. ಕಾಂತಾರ ಚಿತ್ರವನ್ನು ನಿರ್ಮಿಸಿದಂತಹ ಹೊಂಬಾಳೆ ಫಿಲಮ್ಸ್ ಈ ಆದೇಶವನ್ನ ಕೇರಳ ಹೈಕೋರ್ಟ್ನಲ್ಲಿ ಮತ್ತೆ ಪ್ರಶ್ನೆ ಮಾಡಿತ್ತು. ಆದರೆ ಕೋರ್ಟ್ ಈ ಅರ್ಜಿಯನ್ನ ತಿರಸ್ಕರಿಸಿತ್ತು. ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯಲ್ಲಿ ಮಧ್ಯ ಪ್ರವೇಶಿಸಿದರೆ ಅರ್ಜಿದಾರರ ಶಾಸನಬದ್ಧ ಹಕ್ಕುಗಳಿಗೆ ಚ್ಯುತಿಯಾಗುತ್ತದೆ ಎಂಬಂತಹ ಅಭಿಪ್ರಾಯವನ್ನ ಇದು ತಿಳಿಸಿದೆ. ಇನ್ನು ಹೈಕೋರ್ಟ್ ನಿರ್ದೇಶನವನ್ನ ನ್ಯಾಯಾಲಯದಿಂದ ಹೊರಗೆ ಈ ಪ್ರಕರಣವನ್ನ ಇತ್ಯರ್ಥ ಮಾಡಿಕೊಳ್ಳಿ ಎಂಬಂತಹ ಪರೋಕ್ಷ ಸೂಚನೆ ಸಹ ಇಲ್ಲಿ ವ್ಯಾಖ್ಯಾನಿಸಿದ್ದಾರೆ. ನವರಸಂ ಹಾಡಿನಲ್ಲಿರುವ ಟ್ಯೂನ್ ವರಹ ರೂಪಂನಲ್ಲಿ ಬಳಕೆ ಆಗಿದೆ ಎಂದು ಕೇಳುಗರು ಅಭಿಪ್ರಾಯಪಟ್ಟಿದ್ದರು. ಇದನ್ನ ತೈಕುಡಂ ಬ್ರಿಡ್ಜ್ ಗಂಭೀರವಾಗಿ ಪರಿಗಣಿಸಿ ಕೇಸು ದಾಖಲು ಮಾಡಿತ್ತು. ಕೇರಳದ ಸ್ಥಳೀಯ ನ್ಯಾಯಾಲಯಗಳು
ವರಾಹ ರೂಪಂ ಹಾಡಿಗೆ ತಡೆ ನೀಡಿದ್ದವು. ಇದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ ಹೊಂಬಾಳೆ ಫಿಲಮ್ಸ್ಗೆ ಈಗ ಹಿನ್ನಡೆಯೂ ಆಗಿದೆ. ಕೇರಳ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಸಿಎಸ್ ಬಿಯಾಸ್ ಅವರು ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಅಲ್ಲದೆ ಪರ್ಯಾಯ ಕಾನೂನು ಪರಿಹಾರ ಕಂಡುಕೊಳ್ಳಲು ಅವಕಾಶವನ್ನು ಸಹ ನೀಡಿದ್ದಾರೆ. ಅಧೀನ ನ್ಯಾಯಾಲಯಗಳು ಹೊರಡಿಸಿದಂತಹ ಎಲ್ಲ ಆದೇಶಗಳಲ್ಲಿ ನಾವು ಮಧ್ಯಪ್ರವೇಶಿಸಬಾರದು. ಹಾಗೆ ಮಾಡಿದ್ರೆ ಅಧೀನ ನ್ಯಾಯಾಲಯಗಳು ಬಲಗುಂದಿದಂತೆ ಆಗುತ್ತವೆ ಎಂದು ಹೈಕೋರ್ಟ್ ಸಹ ಅಭಿಪ್ರಾಯಿಸಿದೆ. ಎಲ್ಲ ಮೇಲ್ಮನವಿಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ಕೋರ್ಟ್ನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತದೆ ಎಂದು ಹೈಕೋರ್ಟ್ ಹೇಳಿದೆ. ಈ ಮೂಲಕ ಅರ್ಜಿಯನ್ನ ವಜಾ ಮಾಡಿದೆ. ಇದರಿಂದ ಹೊಂಬಾಳೆ ಫಿಲಂಗೆ ಹಿನ್ನಡೆಯೂ ಆಗಿದೆ. ಈಗ ಹೊಂಬಾಳೆ ಫಿಲಂ ಈ ವಿಚಾರದಲ್ಲಿ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬಂತಹ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ವರಾಹ ರೂಪಂ ಹಾಡನ್ನ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಹಾಗೂ ಹೊಂಬಾಳೆ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡಲಾಗಿದ್ದು, ಹೊಂಬಾಳೆ ಇದೀಗ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿದ್ದಂತಹ ಒರಿಜಿನಲ್ ಹಾಡನ್ನು ಡಿಲೀಟ್ ಮಾಡಿದೆ. ಅಲ್ಲದೆ ಮ್ಯೂಸಿಕ್ ಆ್ಯಪ್ಗಳಾದಂತಹ ಜಿಯೋ ಸಾವನ್ ಮೊದಲಾದ ಕಡೆಗಳಲ್ಲೂ ಸಹ ಈ ಹಾಡನ್ನು ಇದೀಗ ಪ್ರಸಾರ ಮಾಡುವಂತಿಲ್ಲ. ಇನ್ನು ಹೊಂಬಾಳೆ ಫಿಲಮ್ಸ್ನ ಮುಂದಿನ ನಡೆ ಏನು ಎಂಬುದನ್ನು ನಾವೆಲ್ಲರೂ ಕಾದು ನೋಡಲೇಬೇಕು.